ಕೈ ಮುಗಿತಾನವ ಇದನ್ನ ತೆಗಿ ಯಾರ ಮುಂದೆ ಅನ್ನಕ್ಕೆ ಹೋಗ್ಬಿಡವ. ಏ ಇಲ್ರಿ ಬಿಡ್ರಿ, ಈಗ ನಾ ಯಾರ ಮುಂದೆ ಹೇಳಂಗಿಲ್ರಿ ಮಮ್ಮ. ಹಿಂಗೆ ಕೈ ಅದು ಮುಗ್ಯಾಕ ಹೋಗ್ಬೇಡ್ರಿ ಮಮ್ಮರಿ. ಅವ ಏನೋ ತಿಳಿಲಾರ್ದ ತಪ್ಪು ಮಾಡಿದಾನ. ಅವ್ ತಿಳ್ಸುನು, ಅವನ ತಪ್ಪಿನ ಅರಿವು ಮಾಡಿಸುನು ಅವಾಗ. ಆದ್ರೆ ನನ್ನ ಮನ್ಯಾಗ ಎಂಥದ್ದು ನಡೆದೈತೆ ಅಂತೇಳಿ ಊರಿಗೆ ಗೊತ್ತಾಗ್ಬಾರ್ದವಾ. ಏ ಹಂಗೇನು ಹೇಳಂಗಿಲ್ಲ ಬಿಡ್ರಿ ಮಮ್ಮ, ನೀವು ಕೈ ಎತ್ತಿ ಮುಗ್ಯಾಕ ಹೋಗ್ಬೇಡ್ರಿ. ಚಾ ಮಾಡ್ತೇನೆ ಬರ್ರಿ ಮಮ್ಮ. ಬೇಡ ಬೇಡ ಚಾ ಬೇಡ. ನೋಡು, ನಾನ ಹೇಳುದ ಸ್ವಲ್ಪ ಕೇಳ. ಸರ್ತಿ ಅದು ಬಿಟ್ಟು ಕೊಡಕ್ ಆಗೋಲ್ಲ. ಮೊದ್ಲ ನಮ್ಮ ಅಪ್ಪ ಕೆಟ್ಟದಾನ. ಮೊದ್ಲ ನಮ್ಗ ಮದುವೆ ಆದಾಗಿಂದ ಕಣ್ಣಿಗೆ ನಿದ್ದೆ ಹತ್ತೋಲು. ಸರ್ತಿ ಬಿಟ್ಟು ಕೊಡು, ಅದ್ ಬಿಟ್ಟು ಕೊಡು. ಇಲ್ಲಪ್ಪ, ರಾತ್ರಿ ಆಗ್ಲಿ ನೀರ್ ಹಾಸವ್ರ ನಾವ. ಮೊದ್ಲ ಕೆಟ್ಟ ಬ್ಯಾಸಿಗೆ ಐತಿ ಈಗ. ಆಯ್ತು ಹೇಳ, ಬಂದ್ ಚಾಲು ಮಾಡ್ಕೊತನ. ಯಪ್ಪ, ಹಂಗ್ಯಾಕ ಕೂತಿ? ಏನ್ ಆರಾಮದು ಐತಿ ಅಲ್ಲ? ಆರಾಮೈತಿ. ಮತ್ತೆ ಯಾಕೆ ಮೂವತ್ತೊಂದ್ ತರ ಆಗೈತೆ? ಏನಿಲ್ಲ, ಆರಾಮೈತಳ ಆರಾಮ. ನೀ ಏನೇನಾತು ಹೊಲದಿಂದ ಬಂದೀಗ? ಹೊಲ್ದಿಂದ ಬಂದಿ, ಮತ್ತೆ ಕರೆಂಟ್ ಬರ್ತಾವಲ್ಲ, ಊಟ ಮಾಡಿ ಚಾಲು ಮಾಡಕ್ ಹೋಗ್ಕನು. ಅದ್ ಏನಾರ ಆಗೋತ್ ಬಿಡು, ಹಿಂಗ್ಯಾಕ್ ಕೂತೀನಿ. ಆಯ್ತಲ್ವಪ್ಪ, ಆರಾಮ ಐತಿ. ನಿಮ್ಗೆ ಏನು ಒಂದ್ಸಲ ಹೇಳ್ರಿ ತಿಳಿಯಂಗಿಲ್ಲ ಮರ. ಆರಾಮ ಐತಿ ಅಂದ್ರ ಆಯ್ತಪ್ಪ, ಮುಗಿದೋದ್ ಕೆಲಸ. ಏ ಮಾರಾಯ, ನೀನ ನಕ್ಕೋತ ಇದ್ದೆ ಅಂದ್ರ ನಮಗ್ ಕೆಲಸ ಮಾಡಾಕ ಒಂದ್ ಹುಮ್ಮಸ್ ಬರ್ತೈತೆ. ನೀನ ಈ ಅಳತೆ ಮನ್ಯಾಗ ಸತ್ತವ್ರಂಗ ಗಡಿಗೆ ಹಂಗ ಮುತ್ತಿ ಮಾಡ್ಕೊಂಡ್ ಕೂತ್ರ ನಾವ್ ಏನ್ ಮಾಡೋದಿಲ್ಲಿ? ಏ ತಮ್ಮ, ನನಗೆ ಏನೂ ಆಗಿಲ್ಲ. ಗಡಿಗೆ ಹಂಗ ಮೂತಿ ಅಂದ್ರ 108 ವ್ಯವಹಾರ ಇರ್ತಾವ. ಅವ್ ತಲ್ಯಾಗಿರ್ತಾವ, ತಲ್ಯಾಗ ಕೊರಿತಿರ್ತಾವ. ಅದ್ರ ಸಂಬಂಧ ಈಗ ನಾವ್ ಹಿರಿಯಾರು ಒಂದ್ ತಾಸ ಹಂಗ, ಒಂದ್ ತಾಸ ನಗುದು, ಒಂದ್ ತಾಸ ಅವು ಇದನ್ನೆಲ್ಲ ನಡೀತದ. ನಿನಗ ನೀಗಿತು ಊರ್ ಉಸಾಬರಿ ಮಾಡ. ನೀಗ್ಲಿಕ್ಕಂದ್ರ ನಮ್ ಮನಿ ಉಸಾಬರಿ ಅಟ್ ಮಾಡ್ಕೊಂಡ ಕೂತ್ ಬಿಡಿಲ್ಲ. ಸುಮ್ಮನ್ 108 ಮಂದಿದೆಲ್ಲ ತಲ್ಯಾಗ ತುಂಬ್ಕೊಂಡ್ ಅಳತೆ ಕುಂಡ್ತು ಇಲ್ಲಿ ಕಸಾರಿಕ್ ಬಂದವ್ರಂಗ. ಮನಿ ಉಸಾಬ ಇರದ ತಲ್ಯಾಗ ಕಸ ತುಂಬೈತಿ. ಇವಾಗ ಏನ್ ಗೊತ್ತ? ಏನಿಲ್ಲ, ಆರಾಮದೇನ್. ಹೋಗ್ನಿ, ಹೋಗು ಊಟ ಮಾಡ. ಹೋಗ್ ಮುತ್ತು ಇಲ್ಲೇ ಹೊರಗತ್ತ ಹೋಗಿರ್ಬೇಕ. ಹೋಗು ಊಟ ಮಾಡ. ಏ ಮಾರಾಯ, ಎಷ್ಟೋತ್ರಾಗ ಹೊಲಕ್ ಬಂದ ನಾನ್ ದಗದ ಬಿಡಿಸ್ತಿದ್ದವ. ಅವಾಗಿಂದ ಈಗ ಬರ್ತಾನ, ನಿನ್ನಟ್ ನಿತ್ ಬರ್ತಾನ. ಹಾದಿಕೈ ಆತನ ಬರವಲ್ಲವ. ಹೊರಗೆ ಇಲ್ಲಿಗೇನವ ಬರ್ತಾನ. ಹೋಗುಪ್ಪ, ಇನ್ನೇನ್ ಹೇಳುದ್ ನಿನಗ? ಬರ್ತಾನಪ್ಪ ಅಂದ್ರ ಬರ್ತಾನ, ಮುಗಿದೋತು. ಎಟ್ ಕೆದ್ರಿ ಕೇಳತ್ತೀವಿ ಇಂದ ನೀನು? ಎಲ್ಲಾರ ಕಳಿಸ್ಯಾರ ಹೇಳುದಪ್ಪ. ಯಾರ್ ಕಳಿಸಿಲ್ಲಪ್ಪ? ಕಳಿಸಿರ ಹೇಳುದು. ಆಯ್ತು ಮರ. ಅವನವನ ನಮ್ಮ ಮನ್ಯಾಗ ಯಾರ್ ದೃಷ್ಟಿ ಬತ್ತೆ ಆಮೇಲೆ ಹೋಗಿ ಮಾರ. ಯಾರು ನಂಬೇಕನ್ನೋದು ಗೊತ್ತಾಗತ್ತ ನನಗ. ನನ್ನ ಮಗ ಅಂತವಲ್ಲ, ಹಿಂಗ್ಯಾಕೇನಾತು? ತಲಿನ ನಡಿವತ್ತ. ಇನ್ನೇನ್ ಏನೋಪ್ಪ, ಮುತ್ತುನೊಬ್ಬನ ಕಳಿಸಿದೆ ಮಂದಿ, ಮತ್ತ ಆಕಿನೂ ಕಳಿಸೇ ಬಿಡದಲ್ಲ. ಎಲ್ಲಿ ಮನ್ಯಾಗ ಇಲ್ಲ? ಆಕಿನೇಲಿ ಕಳ್ಸಲು ಮಾರಾಯ ನಾನ. ಮತ್ ಇಲ್ಲ ಒಳಗ? ಏ ಒಳಗಿರ್ಲಿಕ್ಕ ನಾ ಏನ್ ಮಾಡ್ಲಿ? ದನವ ತಿಕ್ಕಿದಿರ್ಬೇಕು ಹೋಗಾನೇನ. ನಾ ದನದ ಅಂತಕಿ ಮತ್ ದನದ ತೆಕ್ಕ ಇರ್ಬೇಕಲ್ಲ. ಅವನವನ್ ಹಡ್ಡಿ ಬೇಲಿ ಎದ್ದ ಹೊಲ ಮೇದೈತಿ. ನನ್ನ ಮಗ ಏನ್ ಉತ್ತರ ಕೊಡ್ಬೇಕ? ಯಾವ ಮೂತಿ ಇಟ್ಕೊಂಡು ಉತ್ತರ ಕೊಡ್ಬೇಕ? ಯಾರು ಹೊರಗಿನವ್ರು ತಪ್ಪು ಮಾಡ್ರ ಕಾಲ್ಮರ್ಲಿ ಹೊಡೆದು ಬಡದು ಬುದ್ಧಿ ಹೇಳಾಕ್ ಬರ್ತೈತಿ. ಅವನವನ್ ಹೆತ್ತ ಕಳ್ಳಪ್ಪ ಆಯ್ತಾ. ಹಿಚ್ಚಿಗಿಡ ಕಣ್ಣಾಗ ಚುಚಿರ ಹಿಚ್ಚಿಗಿಡ ಕಣ್ಣಾಗ ನೀರ್ ಬಂದಂಗಿದೆ ಎಲ್ಲ ಬಾಳೆ. ಎಂತ ಸಂಕಟದಾಗ ಸಿಗಿಸಿಪ್ಪ ಭಗವಂತ. ಬಾಳ ದೊಡ್ಡ ಸಂಕಟದಾಗ ಅದನ್ನ ನೀನ ಕಾಪಾಡ್ಬೇಕು. ಇದಕ್ಕೊಂದು ಹಾದಿ ನೀನ ತೋರಿಸ್ಬೇಕಪ್ಪ.
ದನಗಳಿಗೆ ಮೇವ್ ಹಾಕೋದ್ ಮುಗಿತು ಅಲ್ಲನ ಹಾಕತ್ತನ ನಮ್ಗಟ್ ಏನಾರ ಹಾಕ್ಬಲ್ಲ ಮತ್ ಹೊಯ್ಟಿಗೆ ಬರೀ ದನ ಮೆಸದಾತ ನಿನಗೂ ಮೇವ್ ಹಾಕ್ಲೇನ ಏ ನನಗ ಹಾಕಿ ಮೇವ ಸುಮ್ಮ ಇಲ್ಲಿ ಒಣ ಕಣಿಕೆ ಐತನ್ ನೋಡ ಸಣ್ಣ ಹಂಗ್ ಕೊರದ್ ಹಾಕ ತಿತ್ತನ ಸೈಲ್ ಬಿಟ್ರ ಹಿಂಡಿ ಬೂಸ ತಿನ್ಸಕ್ನಿ ಬಾ ರೊಯ್ಟದ ಅವನ್ ಕೊಡ್ಬಾ ಬಾಳ ಶಾನ್ಯಾಳ ಇದೆ ನಡಿ ಇದ ಮುತ್ತು ಎಲ್ಲಿಗನ ನನಗೇನ್ ಗೊತ್ತಿಲ್ಲಪ್ಪ ಎಲ್ಲೋಗಿದಾನ ನಿನಗೂ ಹೇಳಿಗಿಲ್ಲ ನನಗೂ ಏನ್ ಹೇಳಿಲ್ಲ ಅಲ್ಲ ದನಗಳು ಉಸಾಬರಿ ಅಲ್ಲ ಅವ ಮಾಡವ ಹಿಂದಾವ ಮುಸುರಿ ಇಡಾವ ಮೇವ್ ಹಾಕಾವ ಇಂದ ಹೋಗಿ ಹೋಗಿ ನೀ ಮಾಡಕ್ ಹೋಗಿದ್ದಿಲ್ಲ ಮತ್ ನಾನೇ ಮಾಡ್ಬೇಕಲ್ಲ ಅವ್ನ ಎಲ್ಲಿ ಹೋಗಿದಾನೆ ಆಮೇಲೆ ನಂಗೇನ್ ಗೊತ್ತಿಲ್ಪ ಮತ್ ಮಾಡತ್ತ ನಾನ ಮನಿ ಒದ್ರಾತಾವ ನೀನ್ ನೋಡಿ ಒದರಾತಿರ್ಬೇಕವ ನನ್ನ ಯಾಕೆ ನೋಡ್ತಾವು ಹಂಗ ಇದಿಲ್ಲ ಅದಕ್ಕ ನಿನ್ಗೇನ್ ಕೂಳ್ ಹಾಕ್ಬೇಕೋ ಬೇಡ ಏ ಏನ್ ಕೂಳ ಹಾಕಿ ಬಾಯಿ ಕಾಮಣ್ಣ ಬಾಯಿ ಐತಿ ಚಂದಂಗ ಮಾತಾಡತ್ತ ಊಟ ಅನ್ನ ಕೂಳ್ ಈಗ ಹಾಕುವಲ್ಲ ಸತ್ತಾಗ ಹಾಕಾರ ಮುರ್ಕೂಳ ಗೊತ್ತೈತಿ ಭಾಷೆ ಏನಿದೆ ಸಿದ್ದಪ್ಪಣ್ಣ ಆರಾಮ್ರಿ ಆರಾಮಪ್ಪ ಕುಂಡ್ರಲ್ಲ ಯಾಕೆ ರಾಮನ ಯಾಕಡೆ ಹೊಂಟ್ರಿ ಏನ್ ಇತ್ತ ಬಂದಿನ ಹೇಳಪ್ಪ ಅಡ್ಡಾಡ್ಕೊ ಹಾ ಹಾ ಏನ್ ನಡ್ಸಿರಿ ಏನಿಲ್ಪ ಹೊಲಕ್ ಬಂದಿನಿ ಇಲ್ಲೇ ಆಳೊಂದ್ ನಾಕಿದ್ದು ಹ್ಮ್ ಅವ್ರು ಊಟ ಮಾಡತ್ತಾರ ಹ್ಮ್ ಕಸಕ್ ಬಂದಿದ್ದಳು ಆಳೊಂದ್ ನಾಲ್ಕು ಎದ್ರಾಗ್ರಿ ಕಬ್ನ್ಯಾಗ ಕಬ್ನ್ಯಾಗ ಹ್ಮ್ ಏನಪ್ಪ ಸಿದ್ದಪ್ಪಣ್ಣ ಮಣ್ಣಿಂದ ಏನ್ ಬರೋಬ್ಬರಿ ನಡ್ದೈತಿಲ್ಲ ಸುಶಿದದು ಏನ್ ಹೇಳತಿ ಅಲ್ಲೋಪ ಮಣ್ಣಿದ್ದ ಮದ್ವಿ ಆದಿದ್ದ ಸುಶಿ ಮಗ ಬರೋಬ್ಬರಿ ನಡ್ದಾರಲ್ಲ ಅಂತ ಕೇಳ್ನ್ಯ ಮನ್ ಮದ್ವೆ ಆಗಿದ್ದ ಹ್ಮ್ ಐತೆ ಐತ್ ನಾ ಸಣ್ಣ ಯಾಕ ಉಸಿರಾಕತಿ ಏನಿಲ್ಲ ಹ್ಮ್. ಬಿಸಿಲು ಬಾಳ ಬಿಸಿಲಿನ ಸಂಬಂಧ ಸಿದ್ದಪ್ಪಣ್ಣ ಯಾಕೋ ಮೂತಿ ಮೇಲೆ ಕಳಾನ ಇಲ್ಲ ನೋಡು ನೀನ ಏನ್ ಮನ್ಯಾಗ ಮತ್ತೇನ್ ನಡ್ದೈತೋ ಮೋತಿ ಮೇಲೆ ಕಳ ಇಲ್ಲ ಅಂದ್ರೆ ಹೆಂಗ ಗೊತ್ತಮ್ಮ ಮತ್ ಮನುಷ್ಯಾಗ ಅನ್ನುವ ಆಪತ್ತ ಅನ್ನುವ ಎಲ್ಲ ಬರುವಲ್ಲ ನಿನ್ನೆ ನೆಗಡಿ ಆಗಿದ್ವಾ ರಾತ್ರಿ ಒಂದ್ ಸ್ವಲ್ಪ ಜ್ವರ ಬರ ನಮ್ಮ ಅಕ್ಕ ಹಂಗ ಹೇಳ್ದಂಗ ಆಗೈತಿ ಮತ್ ಇನ್ನೊಂದ್ ಹೇಳ್ತೀನಿ ಕೇಳಿ ಎಲ್ಲಾರ ಮನಿ ದಾಸಿ ತೂತ ಇರ್ತಾವ ಒಂದಿಲ್ದ ಒಂದ್ ಏನಾರ ಇರತ್ತಾವ ಸಣ್ಣ ಪುಟ್ಟು ಅವೆಲ್ಲ ನಡ್ಸ್ಕೊತ ಹೋದ ಸಂಸಾರ ಅಂದ್ರ ಹಂಗನು ಒಮ್ಮೆ ಏರುದು ಒಮ್ಮೆ ಇಳಿಯುದು ಒಮ್ಮೆ ನಗುದು ಒಮ್ಮೆ ಅಳುದು ಇದ್ದಿತ್ತ ಅದ ಅದಕ್ಕೆ ಏನ್ ಮಾಡಕ್ ಸಿದ್ದಪ್ಪಣ್ಣ ಎಲ್ಲಾರು ಮನ್ಯಾಗ ದಾಸಿ ತೂತಿರ್ತಾವ ಕರೆ ನಿನ್ನ ಮನ್ಯಾಂದ ದಾಸಿ ಹಂಚನ ತೂತೈತಿ ಅದನ್ನ ನೀ ತಗೊಳ್ಳುವಾಗ ಚೆಕ್ ಮಾಡಿಲ್ಲ ನೀ ಹಂಗಲ್ಲೋ ರಾಮನ ಯಾರ್ಯಾರ ಮನ್ಯಾಗ ಎಟ್ಟೆಟ್ಟು ತೂತದಾವ್ ಇದನ್ನ ಎನ್ಸ್ಕೊತ ಅಡ್ಡಾಡ್ತೀರಿ ನೀವು ಇಬ್ರು ಹಂಗಲ್ಲೋ ಒಂದ್ ಸ್ವಲ್ಪ ಅರುವ ಆಚಾರ ಒಂದ್ ಸ್ವಲ್ಪ ಮಾತಾಡು ಹೇಳಿದಾಗ ಹಿಂದ ಮುಂದ ಸಣ್ಣವ್ರ ದೊಡ್ಡವ್ರ ಒಂದ್ ಸ್ವಲ್ಪ ಬೇಕಲ್ಲ ಒಟ್ಟು ಮಾತಾಡ್ಬಿಡುದು ದಾಸಿ ಹಂಚ್ ತೂತೈತಂದ್ರ ಇದ್ರ ಅರ್ಥ ಏನ ಅಲ್ಲೂ ಸಿದ್ದಪ್ಪಣ್ಣ ರಗಡ ಊರು ಹಿರ್ತಾನ್ ಮಾಡ್ತಿ ಏನೆಲ್ಲ ಮಾಡ್ತಿ ನಿಮ್ಮ ಮನ್ಯಾನ್ ತೂತ ನಾವು ಇನ್ನು ಬಳ್ಳ ಹಾಕಿ ತೋರ್ಸಾಕ್ ಬರ್ತೈತೆ ನಿಮ್ಮ ಮನ್ಯಾನ್ ತೂತ ನೀವು ನೋಡ್ಕೋದಪ್ಪ ಹೇ ಬಾಳ ಹಾಕಿ ತೋರ್ಸು ಮಕ್ಕಳಲ್ಲ ನೀವು ಕಾಲ್ ಹಾಕಿ ತೋರ್ಸು ಮಕ್ಕಳು ನೀವು ಯಾರ್ದಾರು ತೂತ್ನ್ಯಾಗ ಒಟ್ಟ ಮಂದಿ ಉಸಾಬರಿ ಮಾಡೋ ಮಟ್ಟ ನಿಮ್ಗೆ ಹೊಟ್ಟೆ ತುಂಬಂಗಿಲ್ಲನ ಯಾದಕ್ಕೆ ಬೇಕಾಗಿತ್ತ ಮಂದಿ ಉಸಾಬರಿ ಇನ್ನೊಬ್ರು ನಿಂದ ಹಂಗ ನುಡಿಬಾರ್ದ ತಮ್ಮ ದಗದಾತೋ ತಮ್ಮ ಮನಿ ಆತೋ ತಾವಾತೋ ಚೆನ್ನಾಗಿ ಇರ್ಬೇಕ ಊರು ಸಾಬರಿ ಮಾಡಿ ಯಾವ ಸ್ವರ್ಗಿ ತತ್ಕೊಂಡು ಹೋಗ್ ಭಾಳ ಸೇನೆ ಅದಿ ನಮ್ಮದು ಹೆಂಗೈತಿ ಏನೈತಿ ನಮ್ಮದು ನಾವು ಸುದ್ದಿ ಮಾಡ್ಕೊತ ನೀ ಹೋಗಿಬಿಡ ಏನೋ ನೀನು ಎಡ್ಯಾಗ ಇಲಿ ಸತ್ತು ಬಿದ್ದಿತ್ತು ಅದನ್ನೇನೋ ಹೇಳ್ಬೇಕಂತೇಳಿ ಬಂದಿದ್ನ್ಯಾ ನೀ ಅದನ್ನ ಉಣ್ಣಾವಿದ್ದೆ ಅಂದ್ರೆ ಉಣ್ಣು ನಿನ್ನ ಮರ್ಜಿ ಭಾಳ ವಿಚಿತ್ರ ಮಂದಿ ಐತಿ ಜಗತ್ನ್ಯಾಗ ಅವನ ಸ್ವಲ್ಪ ಹೂಸ್ಬಿಟ್ರು ಆಗಿಂದಾಗ ನಾರಿ ಬಿಡ್ತೈತಿ ಊರಾಗ ಬರೀ ಇದನ್ನ ನೋಡಕ್ ನಿಂತಿರ್ತಾರ ಮಂದಿ ಇನ್ನೊಬ್ರು ಮೋಜಾ ತಮ್ಮ ಎಡ್ಯಾಗ ಕಾತಿ ಬಿದ್ದಿರ್ತೈತಿ ಇನ್ನೊಬ್ರು ಎಡ್ಯಾಗಿನ ನಾನಾ ಹುಡುಕಾಡ್ತಿರ್ತಾರ ಹಡಿಸಿ ಮಕ್ಕಳು ನಡಿದ ಹೂ ಅನ್ಕೋತ ಹೋಗುದು ಮತ್ತೇನ್ ಮಾಡಕ್ ಬರ್ತೈತಿ
ಅವನು ಎಲ್ಲಿ ಹೋಗಿ ಮುಟ್ತೈತಿ ನನ್ನ ಪರಿಸ್ಥಿತಿ ಹಿಂಗ್ಯಾಕಾತಪ್ಪ ದೇವ್ರ ಅವನವನ. ಅಲ್ಲ 25 ವರ್ಷ ಆತ, ಒಂದು ದಿವಸ ಜಗಾಡಿಲ್ಲ ನಾವ ಅಣ್ಣ ತಮ್ಮ. ಅಷ್ಟು ಚಂದದು ರಾಮ ಲಕ್ಷ್ಮಣ ತರ. ಮದುವೆಯಾಗಿ ಬಂದ ಒಂದ ವಾರದಾಗ ಅಂದ್ರ ಈ ನಮೂನಿ ಆತ ನನ್ನ ಪರಿಸ್ಥಿತಿ. ನಮ್ಮ ಅಪ್ಪಾಗ ನನ್ನ ಮ್ಯಾಲ ಎಷ್ಟು ವಿಶ್ವಾಸ ಇತ್ತ, ಆದ್ರೂ ಯಾಕೋ ಅವಕಿ ಮಾತು ಕೇಳಿ ಇವತ್ತು ನನ್ನ ಬಡದು ಹೊರಗೆ ಹಾಕುವಂಗಾತ. ನಮ್ಮ ಅಣ್ಣ ಅದು ಬಂದು ಕೇಳಿದಂದ್ರ ಏನಂತೇಳಿ ಉತ್ತರ ಕೊಡ್ಲಿ ಅವಾಗ? ಅವ್ ಮೂತಿರ ಹೆಂಗ ತೋರಿಸ್ಲಿ? ದೇವ್ರ, ನೀನ ಒಂದ್ ಏನಾರ ದಾರಿ ತೋರಿಸ್ಪ ಇದಕ್ಕ. ನನಗ್ ಒಟ್ಟ ಏನ್ ಮಾಡ್ಬೇಕು ಅನ್ನೋದ ತಿಳಿವಾತ. ಒಂದ್ ಹೆಣ್ಣ ಮನಸ್ಸು ಮಾಡಿದ್ರ ಏನೆಲ್ಲಾ ಮಾಡ್ತೈತಿ ಅಂತೇಳಿ ಅಂತಿದ್ರ, ಅದೇನ್ ಒಂದ್ ಹೆಣ್ಣ ಅದೇನ್ ಮಾಡ್ತೈತಿ ಬೇಡ ಅಂತೇಳಿ ನಾ ಹಿಂಗ್ ತಿಳ್ಕೊಂಡಿದ್ನಿ. ಆದ್ರ ನನಗ ಈಗ ಗೊತ್ತಾತ ಇಂಥವೆಲ್ಲ ಆಟ ಆಡ್ತೈತಿ ಅಂತೇಳಿ. ಛೇ, ನಾ ದೇವ್ರ ಕಾಪಾಡ್ಬೇಕಪ್ಪ. ಏ ತಮ್ಮ, ಯಾಕೋ ನನ್ನ ಯಾಕೆ ನೋಡಿ ಒಳಗ್ ಹೊಂಡದೆ? ಯಾಕಿಲ್ ಬಿಡಪ್ಪ ಅಣ್ಣ. ಹಂಗ್ಯಾಕೋ ಯಾಕೆ ಅನ್ಸೈತಿ? ಯಾಕಿಲ್ ಬಿಡಪ್ಪ. ಅಲ್ಲಿ ಮನ್ಯಾಗ ನೋಡ್ರ ಅವ ಗಡಿಗ್ಯಾಂಗ ಮೂತಿ ಮಾಡ್ಕೊಂಡ್ ಕೂತಾನ ನಮ್ಮಪ್ಪ. ಇಲ್ಲಿ ನೀ ನೋಡ್ರ ಎತ್ತ ಹಾಸೋದಂಗ ಮಾಡೈತಿ. ಏನಾಗೈತಿ ನಿಮ್ಗ? ಏನಿಲ್ಲ, ನಾನ ಇಲ್ಲೇ ಹೊಲದ ಕಡೆ ಬಂದಿನಿ, ಹಂಗ ಕೂತ್ನ. ಅಲ್ಲೋ ದನದ ಉಸಾಬರಿ ಆಯ್ಕೆ ಮಾಡತ್ತಾಳ ಹೊಲದಾಗ. ಈಗ ಬರ್ತಾನ, ನೆನತ್ ಬರ್ತಾನತ್ತ. ನಾ ಅಲ್ಲಿ ಕೂತನ, ನೀ ಬಂದ ಇಲ್ಲಿ ಕೂತ್ತೆ. ನಡಿಯ ಮನಿಗ್ ಹೋಗೋಣ, ನಡಿಯ ಮನಿಗ್ ಹೋಗಿ ಊಟ ಮಾಡ್ಕೊಂಡ ಕೆಲ್ಸಗಳು ನೋಡಕ್ ಬರ್ತೈತಿ. ನಾ ಮನಿಗ್ ಬರ್ದಲ್ಪ. ನನಗ ಇಲ್ಲೇ ಆರಾಮ್ ಅನ್ಸಾದತಿ. ಇಲ್ಲೇ ಒಂದ್ 2 ದಿವಸ ಇರ್ತನ. ಮನಿಗ್ ಬರ್ದಲ್ಲ? ಮನಿಗ್ ಬರ್ದಂತ ಅದ ಏನಾಗೈತ? ನನ್ ಮಂದಿ ಮಕ್ಕಳ ಬಿಟ್ಟು ಇಲ್ಲೇನೇನ್ ಏನೈತ್ ಮನ್ಯಾಗ? ಆರಾಮ್ ಅನ್ಸಾಕ ಬಾ, ನಡಿ ಹೋಗುಣ. ಇಲ್ಲಣ್ಣ, ನಾ ಮನಿಗ್ ಬರ್ದಿಲ್ಲಣ್ಣ. ಮನಿಗ್ ಬರ್ದಿಲ್ಲ? ಯಾಕ ಅಪ್ಪ ಏನಂದ? ಏನಿಲ್ಲಣ್ಣ. ಮತ್ತ್ಯಾಕ್ ಬರ್ದಿಲ್ಲ ಮನಿಗೆ? ನಮ್ಮ ಅಣ್ಣಾಗ ಏನಂತ ಹೇಳಿಪ್ಪ, ನೀವರ ಮನಿಗೆ ಬಾ ಅಂತ ಏನಾಕತ್ತಾನ. ನಮ್ಮ ಅಪ್ಪರ ನಾ ಸತ್ರು ಮನಿಗೆ ಬರಬೇಡ ತಿಳಿ ಬಡ ಹೊರಗೈತಾನ. ನಮ್ಮ ಅಣ್ಣ ಏನ್ ಉತ್ತರ ಕೊಡ್ಬೇಕು ಅನ್ನೋದು ತಿಳಿವಾತ. ನೀವರ ಹಿಂಗ ಅನ್ನಕತ್ತಾನ, ಅವರ ಹಂಗಂದ. ಇವ್ರ ಏನ್ ಹೇಳಿಪ್ಪ ಈಗ? ಏನ್ ಹಂಗ್ಯಾಕ್ ನಿತ್ತಿ ಏನ್ ವಿಚಾರ ಮಾಡೈತಿ? ಒಟ್ಟ ಒಮ್ಮೆಮ್ಗಿಲೆ ಗರ ಬಡ್ದವ್ರ ಹಂಗ ಮಾಡ್ತಿರ್ಲ? ಏನಿಲ್ಲ ಅಂತ ಅಣ್ಣ. ಏನಿಲ್ಲ ಅಲ್ಲೋ, ಮನಿಗ್ ಹೋಗೋಣ ಬಾ, ಊಟ ಮಾಡಕ್ಕೆ. ನಾನ ಹೇಳಾತೇನಿಲ್ಲ, ನಾ ಮನಿಗ್ ಬರಂಗಿಲ್ಲ. ನಾನೀಗ ಹೋಗ, ನಾ ಇಲ್ಲೇ ಇರ್ತೇನೆ. ಒಂದ್ 2 ದಿವಸ ನಾ ರೆಸ್ಟ್ ಮಾಡ್ತಾನ ಅಂತ ಹೇಳಾತೇನಿಲ್ಲ. ಸುಮ್ನ ಯಾಕೆ ನಾನ್ ತಲಿ ಕೆಡ್ಸಾತಿ? ಏ ಮಾರಾಯ, ನಿನಗ ಆರಾಮ್ ಅದು ಇರ್ಲಾರ ಹೇಳ. 2 ದಿವಸ ದವಾಖಾನ್ಯಾಗ ಅಡ್ಮಿಟ್ ಮಾಡಿ ಬರ್ತಾನ. ಅಲ್ಲೋ ಇಲ್ಲಿ ಹಾಳು ಬಿದ್ದು ಮನ್ಯಾಗ ಏನಾಯ್ತಿ? ಇಲ್ಲಿ ಯಾಕೆ 2 ದಿವಸ ಇರ್ತನೈತಿ? ಅರ್ಥ ಮಾಡ್ಕೋ, ನನಗ್ ಮನಿಗ್ ಬರಾಕ್ ಆಗುದಿಲ್ಲ. ನಾ 2 ದಿವಸ ನಾ ರೆಸ್ಟ್ ಮಾಡ್ತಾನ. ನಿನ್ ಕೈಯಾರೆ ಮುಗಿತ, ನಾನು ಹೋಗಿ. ನೀನ ಏನ್ ದಗದ ಮಾಡಿ ಏನ್ ಬ್ಯಾಸರ ಅದು ಆಗೈತು? ಏನ್ ದಗದ ಮಾಡಬಾರ್ದತ್ತೇನ್ ಹಠ ತೊಟ್ಟದು? ಮತ್ತ ಊಟ ಅದು ಹೊಟ್ಟೆ ತುಂಬ ಉಂಡ್ರ ಮತ್ತ ಕೈ ತುಂಬ ದಗದ ಮಾಡ್ಬೇಕಾಕೈತಿ. ಈಗ ನಿಮ್ ಮನಿಗ್ ಬರಾವಿಲ್ಲ? ಅಣ್ಣ, ನಿನ್ ಒಮ್ಮೆ ಹೇಳ ತಿಳಿದಿತ್ತಲ್ಲ, ಬರಂಗಿಲ್ಲ ಅನ್ನತೀನಲ್ಲ. ಸುಮ್ಮ ಯಾಕೆ ನಾನ್ ತಲಿ ಕೆಡ್ಸೈತಿ? ಹೊಳೆ ಹೇಳಿ ಸುಮ್ ಹೋಗೋ ಮರಯ. ಏ ನಿಂದ್ಯಾವ್ ತಲಿ ಕೆಡಸ್ತಾನೋ? ನೀನ ತಲಿ ಕೆಟ್ಟವ್ರಂಗ್ ಮಾಡತಿ. ನನ್ ತಲಿನ ಕೆಟ್ಟೈತಿ ನೋಡ. ಈಗ ಏನಾಗುದ? ನೀನ್ ಒಮ್ಮೆ ಹೇಳಾತನಲ್ಲ ಬರೋದಿಲ್ಲ ಅಂತೇಳಿ ನೀ ಸುಮ್ ಹೋಗಿಲ್ಲ. ಕರೇನ ಕೆಟ್ಟದವ್ ನಿಮ್ ತಲಿಗೋಳ. ಸುದ್ದಿಯಾಗಿಲ್ಲ ನೀವು, ಸುದ್ದಿಯಾಗೂ ಇಲ್ಲ, ಮಂದ್ಯಾಗೂ ಇಲ್ಲ. ಹೋಗೋ ಮರಯ, ಸುಮ್ಮ ನಾನ್ ಮತ್ತಿನ ತಲಿ ಕೆಡ್ಸ್ಬೇಡ. ಹೋಗ್, ಸುಮ್ಮ ಹೋಗತ್. ಚಲೋ ಜನ್ಮ ಮಾಡ್ಕೊಂಡ್ ತಿನ್ನು ಸುದ್ದಿ ಮಾತಾಡ್ರ ತಲಿನ ಕೆಡ್ತಾವ ನಿಮ್ಮ. ಅಲ್ಲೋ ಯಾವಾಗ ಏನು ಅನ್ನದಾವ ನನಗ. ಈ ಆತಿ ತಲಿನ ಕೆಟ್ಟೈತ್ ನೋಡು, ನಾ ಬರಂಗಿಲ್ಲ ನೋಡು. ಇಟ್ಟು ಬಿರುಸ ಯಾಕೆ ಮಾತಾಡೈತಿವ? ಏಪಾ ಸುಳ ಹೋಗೋ ಮರಯ, ಹೋಗತ್. ಸುಳ ನನ್ ಜೋಡೆ ಜಗಾಡ್ಬೇಡ, ಹೋಗತ್. ಅವ್ ನೋಡ್ರ ಮೂತಿ ಹಂಗ ಮಾಡ್ಕೊಂಡ್ ಕೂತಾನ, ನೀವ್ ನೋಡ್ರ ಹಿಂಗ. ಅವ್ ಏನಾಗಿಲ್ಲ ತಾನು, ಇವ್ ನೋಡ್ರ ತಲಿ ಏರದವ್ರಂಗ ಇವ್ ಮಾಡ್ತಾನ. ನನ್ ಹೇಂಟ್ ನೋಡ್ರ ಹಂಗ, ಇವ್ರ ನೋಡ್ರ ಹಿಂಗ. ನೋಡ, ನನ್ ಮನಗ ಇಷ್ಟ ಕ್ರೂರಿಯಾಗಿ ನಾ ಎಂದೂ ಮಾತಾಡಿರ್ಕಿಲ್ಲ. ಆದ್ರ ಇವತ್ತ ಅಂತ ಮಾತಾಡುವಂತ ಪರಿಸ್ಥಿತಿ ಬತ್ ನನಗ. ನಮ್ಮ ಅಣ್ಣ ನನ್ನ ಬಗ್ಗೆ ಏನ್ ತಿಳ್ಕೊಂಡೋ ಆಂಬಲ್ಲ.
ನಾ ಏನು ತಪ್ಪು ಮಾಡ್ದ ನನ್ನ ಜೀವನದಾಗ ಯಾಕೆ ಇಷ್ಟೊಂದು ನಮ್ಮ ಅಣ್ಣನ ತೀರ್ಪಿಟ್ನೆ ಇವತ್ತು. ದೇವ್ರ ಇನ್ನ ಏನೇನಾರ ಶಿಕ್ಷೆ ಕೊಡ್ತಿಪ್ಪ. ಏ ತಂಗಿ ಚಾ ಮಾಡಿದೇನ? ಆ ಮಾಮ ರೀ. ತುಂಬಾ ಒಂದ್ ಕಪ್. ಹಾ ರೀ. ತಗೋರಿ ಮಾಮ. ತಂಗಿ ನಿನ್ ಗಂಡ ಬಂದ ಬರೀ ಮುತ್ತು ಇಲ್ದಾನ ನೀ ಯಾಕೆ ಹಿಂಗ್ ಮೂತಿ ಮಾಡಿದಿ, ಏನ್ ನಡೆದೈತಿ ಮನ್ಯಾಗ ಇದನ್ನ ಕೇಳತಾನು. ಈ ವಿಷಯ ಅವಾಗ ಹೆಂಗಾರ ಹೊಡೆದ್ ಹೇಳ್ಬೇಕು. ನನಗನಕ ಮುಗಲ್ ಹರಿದು ಬಿದ್ದಂಗ ಆಗೈತಿ. ನನಗೇನು ತಿಳಿವಾತ. ಅವ್ರ ಅಣ್ಣ ತಮ್ಮ ಎಷ್ಟ್ ಪ್ರೀತಿ ಅದಾರ ಗೊತ್ತೈತೇನ. ಮೊದಲಿಂದ ನಾವು ಬಿಟ್ಟು ಕೊಡುದಿಲ್ಲ, ನಾವು ಬಿಟ್ಟು ಕೊಡುದಿಲ್ಲ. ಈಗ ಮುತ್ತುನ ತಪ್ಪು ಮಾಡ್ಯಾನಂದ್ರು ನಿನ್ ಗಂಡ ನಂಬಂಗಿಲ್ಲ, ಕರ್ನ ನಂಬಂಗಿಲ್ಲ. ಮತ್ತವ ಆ ತಪ್ಪು ನಿನ್ನ ಮೇಲೆ ಹಾಕಿರು ಹಾಕಿದವ. ಯಾಕಂದ್ರ ತಮ್ಮನ ಮೇಲೆ ಅಷ್ಟು ಸ್ವತಃ ಐತಿ ಅವ. ಈ ತಪ್ಪರ ಹೆಂಗ ನಡೀತು, ಎದರ ಸಂಬಂಧ ನಡೀತು? ನನ್ನ ಮಗ ಇಂತ ತಪ್ಪು ಮಾಡಿದ, ನನ್ನ ಮಗ ಇಂಥವದ ಅನ್ನಕ ನನಗ ನಾಚಿಕೆ ಬರತೈತಿ. ಊರಾಗ ಹೋಗಾಕ ಆಗ್ವತ್ ನನಗ. ಎಲ್ಲ ನಾವ ಮೂತಿ ಎತ್ತಿ ನಡೆದ ಮಂದಿ ಬಾ, ಮೂತಿ ಬಗ್ಗಿಸಿ ನಡಿಬೇಕಾಗೈತಿ. ತಲಿ ಬಗ್ಸುವಂಗ ಮಾಡಿಬಿಟ್ಟಡಿಸಿ ಮಗ. ನನಗೆ ಏನ್ ಮಾಡ್ಬೇಕನ್ನೋ ತಿಳಿವಾತ, ಅವಾಗ ಏನ್ ಉತ್ತರ ಕೊಡ್ಬೇಕನ್ನೋ ತಿಳಿವಾತ. ನಿನ್ನ ಗಂಡನ ದಿಸ್ತಿಂತ ಐತೈತಿ ನೋಡ್ ನನಗೆ ಒಟ್ಟು. ಆ ಸೆನೆ ಹಿಡಿಸಿ ಮಗ ಹೋದ. ಇವಾಗೇನ್ ಹೇಳ್ಬೇಕನ್ನೋ ತಿಳಿವಾತ ನನಗ. ನಂದ ತಲಿ ಕೆಟ್ಟ ತಿಪ್ಪಾಗೈತಿ. ನನ್ ಗಂಡನ್ ಹೇಳ್ಬೇಕಿಲ್ರಿ ಮಮ್ಮ, ನಾ ಹೇಳ್ಕೊತಾನ ಬಿಡ್ರಿ. ನೀವೇ ತಲೆ ಕೆಡಿಸ್ಕೊಂಡಿರಿ, ಅದ್ರ ಕಾಳಜಿ ಬಿಟ್ಬಿಡ್ರಿ ನೀವ. ಇದ್ರಾಗ ನಿಂದ ಏನಾರ ತಪ್ಪೈತನ ಮತ್ತ? ಏನ್ರಿ ಮಮ್ಮರಿ ಹಿಂಗ್ ಮಾತಾಡತ್ತೀರಿ? ನಾ ಏನ್ ನಿಮ್ ಕಣ್ಣಿಗೆ ಹಂಗ್ ಕಾಣಿಸ್ತುನು? ಕೇಳಿ ಹೇಳವಾ. ಯಾವ ಹುತ್ತಿನ್ಯಾಗ ಯಾವ ಹಾವಿರ್ತೈತಿ ಯಾರಿಗ ಗೊತ್ತ. ಯಪ್ಪ ಯಾಕೋ ಹೊಲಕ್ ಹೋಗಿ ಇನ್ನ ಅರ್ಧ ತಾಸಾಗಿಲ್ಲ, ಹೊಳ ಬಂದೆ. ಹೊಲಾರ್ ಹೋಗಿ ಮುಟ್ಟಿದಲ್ಲ. ಏಪ ಹೊಲದ್ ಏನ್ ಮಾಡ್ತೆ? ಏನಂತ ನೀನ ಏನ್ ಜಗ ಇಡ್ರೇನ? ಮುತ್ತು ನಾನ ಯಾಕೆ ಜಗಾಡ್ತು? ಮತ್ತ ಅಲ್ಲಿ ಹೊಲ್ದಾನ್ ಮನ್ಯಾಗ ಒಬ್ಬ ಕೂತಾನ, ಮನಿಗೆ ಊಟ ಮಾಡಕ್ಕೆ ಬಾಪ ಅದ್ ಕರೆದ್ರ ಬರುವಲ್ಲ. ಏನಾರ ಚಿಂತೆ ಮಾಡತಿರ್ಬೇಕ. ಚಿಂತೆ ಯಾತರದ್ ಮಾಡ್ತಾನ? ಅವ ಹರಿಯಾಕ್ ಬಂದಾನು. ನೋಡ್ಪ ಅವ್ ನನಗ್ ಎಂದೂ ಅಟ್ ಕೆಟ್ಟ ಮಾತಾಡ್ರಿಕಿಲ್ಲ. ಇವತ್ತ ಬಾಳ ಕೆಟ್ಟ ಮಾತಾಡಿದಾನ. ಗಪ್ಪ ಏನಾಗೈತಿ ಹೇಳ್ರಿ. ಗಪ್ ಏನಿರ್ತಾರೋ? ಪಿಸರ್ ಮೊಮ್ಮಗನ, ಊರ್ ಪಿಸರ್ ಮೊಮ್ಮಗನ. ಆನ್ಲೈನ್ ಗೇಮ್ ಆಡಿ ಊರ್ ತುಂಬಾ ಸಾಲ ಮಾಡಿ ಸಾಲಗಾರ ಬೆನ್ ಹತ್ತಿರ್ಬೇಕ. ಅದಕ್ಕಾಗಿ ಹೋಗಿ ಕುತ್ತಾಳ ಇಲ್ಲಿ. ಏನ್ ಮಾತಾಡಕೈತಿಪ್ಪ ನೀ ಯಾರೇ? ಎಂದಾರೆ ಸಣ್ಣಾಗಿರ್ತಾಗಿಂದ ಅತ್ರ ಉಸಾಬರಿ ಯಾರ ಮಾಡಿದ್ ಬೇಕಲ್ಲ ಅವ. 24 ತಾಸ ಹಿಡ್ಕೊಂಡ್ ಕೂತಿರ್ತಾರಲ್ಲ ಮೊಬೈಲ್. ಯಾರ ಮೇಲೆ ವಿಶ್ವಾಸ ಇಲ್ಲಿಗ? ವಿಶ್ವಾಸ ಹಿಡು ಕಾಲ್ ಹೋತ್ಲ ಅದ. ಏನಾರ ಕೇಳಣ, ಎಲ್ಲಿದಾರ ಓದ್ ಎಲ್ಲಿಯಾರ ಬಿಡಾಮ ಹೋಗು ಮಾರ. ಆರಾಮ್ ಹೊಲ್ದಾಗ ಹೋಗಿ ಹುಂಚಿಗಿಳದ್ ಬೈಟ ಮಕ್ಕೋತಾನ. ಇಲ್ಲೇ ಶಟದ್ರ ಶೆಟಿ ಹೊಲ್ನಾಕ ಹೊಲದಾಗ ಹೋಗುದ್ ಬಿಡಕ್ಕೆ ನಮ್ಮನ. ಬಾಯ್ಲಿ, ನೀನ್ ಹೊಲ್ದಾಗ ಹೋಗಿಬೇಕದಲ್ಲ. ನೀನ್ ಹೊಲ್ದಾಗ ಹೋಗಿತ್ತನ ಬಾಯ್ಲಿ, ಇಲ್ಲಿ ಬಾಯ್ಲಿ.
ಇನ್ನೊಮ್ಮೆ ಅವನ ಬಗ್ಗೆ ಇಲ್ಲಿ ಮನ್ಯಾಗ ಏನಾರ ಮಾತಾಡ್ರ ನಾ ಈ ಮನ್ಯಾಗ ಇರಂಗಿಲ್ಲ. ಲಾಸ್ಟ್ ಮಾತಿದು, ಕೊನೆ ಮಾತು ನನಗಿದು. ಸಾಕಾಗಿದ್ ನನಗ. ಅವ್ ಬರ್ಲಿ ಬೇಕಾದ್ರೆ ಬಿಡ್ಲಿ, ನಿಂದ ನೀ ಮಾಡ್ಕೋಗು ಕೆಲ್ಸ. ಏನ ಅವನ್ ಹೆಸರು ತೆಗಿಯಂಗಿಲ್ಲ? ನಾವೊಬ್ಬ ನಿಮ್ ಮಗ ಅಲ್ಲ, ಅವನು ನಿಮ್ ಮಗನ. ನನಕ್ಕಿಂತ ಹೆಚ್ಚು ಪ್ರೀತಿ ಅವನ ಮ್ಯಾಗ ಐತಿ ನಿಂಬದ. ಪ್ರೀತಿ ಯಾದ್ರ ಮೇಲೆ ಹೆಚ್ಚು ಪ್ರೀತಿ ಇಟ್ಟಿಲ್ಲ, ಅದ ಕುತ್ತಿಗೆ ಕೋತೈತಿ. ನೋಡು ತಮ್ಮ, ನಿನಗೂ ಇರುವಂಗಿತ್ತು ಇರ. ನಾನು ತಲಿ ಸುಳ ಬೇಕಬ್ರಿ ಬಾಡಕ್ ಹೋಗ್ಬೇಡ. ನೀವ ನೀರಂದ್ರೆ ಇರ್ತಾನ, ಇಲ್ರ ನಾನು ಹೋಗಿಬಿಡ್ತಾನ. ಅಲ್ಲೋ ಮಾರಾಯ, ಏನ್ ಮಾತತ್ ಮಾತಾಡತ್ತೀನಿ. ಇಲ್ಲಿ ಹೊಳೆ ಅವನ್ ಏನಂಗತ್ ಕೇಳ್ರ. ನಾ ಏನ್ ಹೇಳಿ ನನಗ? ನನಗ್ ಸಾಕಾಗೈತಿ ಕೇಳಿ, ನಿನ್ನ ಬಾಯಿಂದ 3 ಸಲ ಕೇಳಿ. ಅವ್ ಮಾಡಿದ ತಪ್ಪರೇ ಬೇಕಲ್ಲ. ಈಗ ಹೇಳಿನವ, ಅವ್ ಸಾಲ ಮಾಡ್ರ ಹರ್ಯಾಕ್ ಬರ್ತೈತ್ಲೆ. ಹರಿವಿಲ್ಲ ಹೇಳ್ಬೇಕಲ್ಲ. ನೋಡಿಲೆ, ಲಾಸ್ಟ್ ಮಾತ್ ಹೇಳತ್ತ ನಿನ್ನ ಕೇಳ್ಕೊ. ಆ ಮಗನ ಸುದ್ದಿ ಇಲ್ಲಿ ನಮ್ಮ ಮನ್ಯಾಗ ತೆಗದ್ರ ನಾ ಮನ್ಯಾಗ ಇರಂಗಿಲ್ಲ. ನಿನ್ನ ತಮ್ಮ ಈ ಮನ್ಯಾಗ ಸಾಯ್ರಿ, ನಾ ಯಾವ್ದಾರ ಮಂದಿರಾರ ಮಠಾರ ನೋಡ್ಕೋತಾನ. ಹಾಗಾದ್ರೆ ಈ ಪ್ರಶ್ನೆ ಬೇಡ ನನಗ. ಒಮ್ಮೆ ಹೇಳ್ರಿ ಕೇಳ. ಹೋಯ್, ನೀ ಯಾಕೆ ಇಲ್ಲಿ ಬಂದೆ? ಹಿಂಗ್ಯಾಕ್ ಅಂಜಾತಿಯೋ? ನೀ ಎಲ್ಲಿರ್ತಿ ನಾನು ಅಲ್ಲೇ ಇರ್ತಾನ. ಏನ ನಾ ಎಲ್ಲಿರ್ತಾನ ಅಲ್ಲಿ ನೀವು ಇರ್ತೀರಿ? ಏನ್ ತಲಿಗಿಲಿ ಕೆಟ್ಟೈತೆ ನಿಮ್ಗ? ನಿನ್ ಸಂಬಂಧ ತಲೆನೇ ಕೆಟ್ಟೋಗೈತೋ, ಹುಚ್ಚಾಗಿದನ್ನ. ಗೊತ್ತೈತಗೋ, ಇಂತ ನಾಟಕ ಮಾಡಿ ಅಪ್ಪ ಮಗ ಜಗಳ ಹಚ್ಚಿ ಅಪ್ಪನ ಕಡೆಯಿಂದ ಬಡಿಸಿ ನನ್ನ ಮನಿ ಬಿಟ್ಟ ಹೊರಗೆ ಹೋಗುವಂಗ ಮಾಡಿದೆ. ಅಣ್ಣ ತಮ್ಮನ ಸಂಬಂಧಕ್ಕೂ ಬೆಂಕಿ ಹಚ್ಚಿದೆ. ತಲಿ ನಿಂದ ಕೆಟ್ಟಿಲ್ಲ, ತಲಿ ನಂದ ಕೆಟ್ಟ ಮೂರಾ ಬಿಟ್ಟಾಗೈತಿ. ನಾ ಮನ್ಸ್ ಮಾಡ್ನಿ ಅಂದ್ರ ಏನ್ ಬೇಕಾದ್ರು ಮಾಡ್ತಾನಂತ ಈಗ ಗೊತ್ತಾಗ್ತಿಲ್ಲೋ ನಿನಗ? ನೀ ಒಂದ್ಸಲಿ ನನ್ಗ ಹೂ ಅಂದ್ ನೋಡೋ, ನಿಮ್ ಮನಿ ಸ್ವರ್ಗ ಆಗ್ತೈತಿ, ಇಲ್ಲಾಂದ್ರ ನರಕ ಆಗ್ತೈತಿ. ನೋಡು, ನನ್ನ ಜೀವನ ನರಕ ಮಾಡಿದ್ದ ಸಾಕ. ನಮ್ಮ ಅಣ್ಣನ ಜೋಡಿರೆ ಪ್ರೀತಿಯಿಂದ ಬಾಳೆ ಮಾಡ್ರಿ. ಏ ಮಿಸ್ಟರ, ನಿಮ್ ಅಣ್ಣನ್ ಜೋಡ ಪ್ರೀತಿಯಿಂದಲೇ ಜೀವನ ಮಾಡ್ಬೇಕಂತ ಮದ್ವೆ ಆಗಿ ಬಂದಿಲ್ಲ. ನಾ ಮನ್ಸ್ ಮಾಡಿ ಅಂದ್ರ ನಿಮ್ ಅಣ್ಣನ್ ಕತಿ ಒಂದೇ ದಿವಸಕ್ ಮುಗಿಸ್ತಾನ. ನನ್ ಗಂಡ ಇದ್ರು ಅಷ್ಟೇ, ಸತ್ರು ಅಷ್ಟೇ, ನನಗ ಅವನ್ ಬೇಕಾಗಿಲ್ಲ, ನನಗ ನೀನ್ ಬೇಕ. ನೋಡು, ಕಾಮಾಲಿ ಕಣ್ಣಿಗೆಲ್ಲ ಕಾಣೋದ ಹಳದಿನ ಅಂತ. ನನ್ನ ಮೇಲಿನ ಅಂತ ಹುಚ್ಚ ಆಸೆ ಬಿಟ್ಟು ಬಿಡ್ರೆ. ನಿಮ್ ಈ ಆಸೆ ಯಾವತ್ತೂ ಈಡೇರಕ್ ಸಾಧ್ಯನೇ ಇಲ್ಲ. ಹೋಯ್, ನಾ ಇಷ್ಟಪಟ್ಟಿದ್ ಇದುವರೆಗೂ ಯಾವ್ದೂನು ಬಿಟ್ಟಿಲ್ಲ, ನಿನ್ನೂ ಬಿಡುದಿಲ್ಲ. ನೋಡ್ರಿ, ನೀವು ಆಸೆ ಪಟ್ಟಿದ್ದ ಯಾವ್ದು ಬಿಟ್ಟಿಲ್ಲ ನಾಕ ನಾ ಏನ್ ವಸ್ತು ಅಲ್ಲ, ನಾ ಮನುಷ್ಯ ಅದನೆ. ಬರ್ರಿ, ನೀವ್ ಹೋಗ್ಬರ್ರಿ. ನೋಡು, ನಿನ್ ಸಂಬಂಧ ಅಷ್ಟು ದೂರದಿಂದ ಬಂದದನ, ನಾನು ಹೊರಗಡೆ ಹಾಕ್ಬೇಡು, ಬಾರೋ.